ಬೆಳ್ಳೂರು ಪೊಲೀಸ್ ಠಾಣೆಯ ಜನವಿರೋಧಿ ಕಾನೂನು ಬಾಹಿರ ನಡವಳಿಕೆಯನ್ನು ಖಂಡಿಸಿ ಅಖಿಲ ಭಾರತೀಯ ಪರಿಶಿಷ್ಟ ಜಾತಿ ಯುವ ಜನ ಸಮಾಜ ಮತ್ತು ಪ್ರಗತಿಪರ ಎಲ್ಲ ಸಂಘಟನೆಗಳ ಒಕ್ಕೂಟ ವತಿಯಿಂದ ಸಾಂಕೇತಿಕ ಕಪ್ಪು ಪಟ್ಟಿ ಧರಿಸಿ ಬೆಳ್ಳೂರು ಕ್ರಾಸ್ನಿಂದ ಬೆಳ್ಳೂರು ಪೊಲೀಸ್ ಠಾಣೆಯ ತನಕವೂ ಕಾಲ್ನಡಿಗೆಯಲ್ಲಿ ಜಾಥಾ ನಡೆಯಿತು. ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಅಖಿಲ ಭಾರತೀಯ ಪರಿಶಿಷ್ಟ ಜಾತಿ ಯುವ ಜನ ಸಮಾಜ ಮಂಡ್ಯ ಜಿಲ್ಲಾಧ್ಯಕ್ಷ ಡಿ ವೆಂಕಟೇಶ್ ಮಾತನಾಡಿ, ಬೆಳ್ಳೂರು ಪೊಲೀಸ್ ಠಾಣೆಗೆ ದೌರ್ಜನ್ಯಕ್ಕೆ ತುತ್ತಾದ ಸಾರ್ವಜನಿಕರು ದೂರು ನೀಡಲು ಹೋದಾಗ ದೂರುದಾರರ ಮೇಲೆ ಪೊಲೀಸ್ ದರ್ಪ ತೋರಿಸಿ ದೌರ್ಜನ್ಯಕೋರರ ಪರ ವಕಾಲತ್ತು ವಹಿಸಿ ಸುಳ್ಳು ಪ್ರಕರಣ ದಾಖಲಿಸಿ ದೌರ್ಜನ್ಯ ಎಸಗುತ್ತಿರುವ ಬೆಳ್ಳೂರು ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕ ಲೋಕೇಶ್ ನಾಗರಾಜ್ ಕರ್ತವ್ಯ ಲೋಪ ಎಸಗುತ್ತಿದ್ದಾರೆ. ಆದ್ದರಿಂದ ಈ ಕೂಡಲೇ ಈ ಮೂವರನ್ನು ಅಮಾನತುಗೊಳಿಸಬೇಕೆಂದು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒತ್ತಾಯಿಸಿದರು. ಬೆಳ್ಳೂರು ಪೊಲೀಸ್ ಠಾಣೆಯ PSI ಲೋಕೇಶ್ ಅವರು ಹಾಗೆ SP ಡ್ಯೂಟಿಯ ಜವಾಬ್ದಾರಿಯಲ್ಲಿರ್ತಕ್ಕಂಥ SP ಡ್ಯೂಟಿ ನಾಗರಾಜ್ರವರು ಅತ್ಯಂತ ದೂರು ನೀಡಲಿಕ್ಕೆ ಬಂದ ಸಂದರ್ಭದಲ್ಲಿ ದೂರುದಾರರ ಮೇಲೆ ಹಿಡಿದು ಒಳಕಾಕ್ರಿ ಅವ್ರನ್ನ ಚೆಲ್ಗಾಕ್ರಿ ಅಂತಕ್ಕಂಥ ಒಂದು ಉದ್ದಾಟಗಳನ್ನ ಮಾತಾಡೋ ಮೂಲಕ ಇಲ್ಲಿ ನೊಂದ್ಕೊಂಡು ಬರ್ತಾರೆ. ನೊಂದ್ಕೊಂಡು ಬಂದಂತ ಸಾರ್ವಜನಿಕರನ್ನ ಎದುರಿಸೋದು ಬೆಳೆಸೋದು ಮಾಡೋ ಮೂಲಕ ಅವ್ರ ಮೇಲೆ ಸುಳ್ಳು ಕೇಸನ್ನ ಹಾಕ್ತಾ ಇದ್ದಾರೆ. ಆ ನಿಮಿತ್ತವಾಗಿ ನಾವು ಇವತ್ತು ಬೆಳ್ಳೂರು ಠಾಣೆಯನ್ನು ಮುಖ್ಯ ಹಾಕ್ಬೇಕಾಗಿತ್ತು, ಮುಖ್ಯ ಆಗ್ತಿಲ್ಲ. ಆದ್ರೆ ಸಾಂಕೇತಿಕವಾಗಿ ಪ್ರತಿಭಟನಾ ಧರಣಿ ಮಾಡಿ ಮೌನ ಪ್ರತಿಭಟನೆ ಮಾಡಿ ಮತ್ತೆ ಕಪ್ಪು ಪಟ್ಟಿಯನ್ನು ಧರಿಸಿ ಕಾಲ್ನಡಿಗೆ ಜಾಥಾ ಮಾಡಿದ್ದೀವಿ. ಬೆಳ್ಳೂರು ಪೊಲೀಸ್ ಠಾಣೆಯ ಮುಂದೆ ಮೌನ ಪ್ರತಿಭಟನೆ ನಡೆಸಿದ ನಂತರ ಡಿ ವೆಂಕಟೇಶ್ ಅವರು PSI ಸಿ ರವಿಶಂಕರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಈ ಪ್ರತಿಭಟನೆಯಲ್ಲಿ ಪುನೀತ್ ರಾಜು, ರಮೇಶ್ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ವರದಿ ಮಂಡ್ಯ ಶ್ರೀನಿವಾಸ್. ನೀವು ಕಾನೂನು ಪಾಲಕರು ನಿಮ್ಮ ಮಾತು ಕೇಳ್ತೀವಿ, ನಾವು ಅದನ್ನೇ ಬಯಸೋದು ಅಂತ ಹೇಳಿ ನಾವು ಆಯ್ತು ಕರ್ಸಿ ಅವ್ರನ್ನ ಮುಚ್ಚಳಿಕೆ ಮಾಡಿಸಿ ಅಂದ್ರೆ ಇಲ್ಲ ಇವತ್ತು ಆಗೋದಿಲ್ಲ, ನಾಳೆ ಬನ್ನಿ ಅಂತ ಹೇಳ್ತೀವಿ. ನಾಳೆ ಬಂದ್ರೆ ನಾಳೆನೂ ಸಿಗೋದಿಲ್ಲ. ನಂತರ ಏನ್ ಮಾಡ್ತಾರೆ ಸಮಯ ಅಂದ್ರೆ ಆ ಕಂಪ್ಲೇಂಟ್ 3 ಸರಿ ಆಗ ಈ ಠಾಣೆಯಲ್ಲಿದ್ದಂತ ಹೆಡ್ ಕಾನ್ಸ್ಟೇಬಲ್ ದೇವರಾಜ್ ಫೋನ್ ಮಾಡ್ತಾರೆ ನಮ್ಗೆ, ನೋಡಿ FIR ಮಾಡ್ತಾ ಇದ್ವಿ, ಎಲ್ಲಿಗೂ ಮಾಡಿಸ್ತೀನಿ ಅಂತ FIR ಮಾಡ್ತಿಲ್ಲ, ಯಾರು FIR ಮಾಡ್ತಾ ಇದ್ರಿ, ನಿಮ್ದು ಮಾಡ್ತಾ ಇಲ್ಲ, ನಿಮ್ಮ ಕಡತವನ್ನ ಮಾನ್ಯ SP ಇವರು PSI ಲೋಕೇಶ್ ಇಟ್ಕೊಂಡಿದ್ದಾರೆ, ನಾವು ನಿಮ್ಮ ಆಪೋಸಿಟ್ ಆಗಿರ್ತಕ್ಕಂಥವ್ರದ್ದು ನಿಮ್ಮ ಮೇಲೆ FIR ಮಾಡ್ತಾ ಇದೀವಿ. ಯಾವ ಕೇಸ್ ಮಾಡ್ತಾ ಇದ್ರೆ ಸಮಯ ಅಂದ್ರೆ ಅಟ್ರಾಸಿಟಿ ಕೇಸ್. ನಾನು ಪರಿಶಿಷ್ಟ ಜಾತಿಯವನು ಸಮಯ ನಮ್ಮ ಮೇಲೆ ಅಟ್ರಾಸಿಟಿ ಕೇಸನ್ನ ಇದೆ ಪೊಲೀಸ್ ಇಲಾಖೆ ಮಾಡ್ತಾರೆ. ಕಾರಣ ಇಷ್ಟೇ ಸಮಯ ಈಗ ತಾನೇ ಒಂದು ನಾಗಮೋಹನ ದಾಸ್ ಅವರ ಒಂದು ಇದಾಗಿದೆ ಹೈಕೋರ್ಟ್ ಅಲ್ಲಿ ಸಿವಿಲ್ ಪ್ರಕರಣ ನಡೆದ್ರೆ ಅಟ್ರಾಸಿಟಿ ಕೇಸ್ ಅನ್ವಯಿಸಲ್ಲ ಅಂತೇಳಿ ಆ ಕಾಯ್ದೆನ ಉಲ್ಲಂಘಿಸಿ ಬೆಳ್ಳೂರು PSI ಅವರು ಅಟ್ರಾಸಿಟಿ ಕೇಸನ್ನ ಮಾಡ್ತಾರೆ. ಎಲ್ಲಾ ಶಾಂತಿ ರೀತಿಯಿಂದ ಬಂದಿದ್ದೀವಿ. ಈಗ ಈ ನಮ್ಮ ಮನವಿಯನ್ನ ಮಾನ್ಯ ರವಿಶಂಕರ್ ಸರ್ ನಾಗಮಲಟ್ SI ಅವರು ಸ್ವೀಕರಿಸ್ತಾರೆ. ಅದನ್ನ ನಾನು ಓದುವ ಮೂಲಕ ಮಾನ್ಯ SP ಸಾಹೇಬರಿಗೆ ತಲುಪಿಸಬೇಕು. ಅನಂತರ ನಾವು ಸರ್ಕಾರಕ್ಕೂ ಕೂಡ ಈ ಬಗ್ಗೆ ಲೆಟರ್ನ ಬರೀತಾ ಇದ್ದೀವಿ. ನಮ್ಮ ಸಂಘಟನೆ ಮೂಲಕ ಮತ್ತೆ ಎಲ್ಲಾ ಸಂಘಟನೆ ಲೆಟರ್ನ ಬರೀತಾ ಇದ್ದೀವಿ. ಇಲ್ಲಿಗೆ ನಾವು ಸುಮ್ಮನಿರೋದಿಲ್ಲ. ಈ ಕೂಡಲೇ ಏನು ಬೆಳ್ಳೂರು PSI ಮತ್ತು ಹಾಗೆ SP ಡ್ಯೂಟಿ ನಾಗರಾಜ್ರವರನ್ನ ಈ ಕೂಡಲೇ ಅವ್ರನ್ನ ವರ್ಗಾವಣೆ ಮಾಡಬೇಕು, ಮತ್ತೆ ಅವ್ರನ್ನ ಅಮಾನತು ಮಾಡಬೇಕು, ಅವ್ರ ಮೇಲೆ ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ ನಾನು ಹೇಳಿ ಒತ್ತಾಯಿಸ್ತಾ ಈ ಮನವಿ ಪತ್ರವನ್ನ ನಾನು ಓದೋ ಮೂಲಕ ಮಾನ್ಯ ಇವರಿಗೆ ಆರಕ್ಷಕರಿಗೆ ನೀಡ್ತಾ ಇದ್ದೀನಿ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC PUC BSc ಪಾಸ್ ಫೈಲ್, ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.